ಮಂಗಳೂರಿನ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಿರುವ ನಳಿನ್ ಕುಮಾರ್ ಕಟೀಲು ಅವರು ಲೋಕಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಮಾಜಿ ಸಚಿವ ಮಂಗಳೂರು ಕ್ಷೇತ್ರ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಳಿನ್ ವಿರುದ್ಧ ಟೀಕೆಯನ್ನು ವ್ಯಕ್ತಪಡಿಸಿದ ಅವರು, ಈ ಹಿಂದೆ ನಾನು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ನಾಯಕನಾಗಿದ್ದೆ, ಈಗ ಅವರು ನನ್ನನ್ನು ರಾಷ್ಟ್ರ ಮಟ್ಟದ ನಾಯಕನನ್ನಾಗಿ ಮಾಡಿದ್ದಾರೆ. ಈ ಹಿಂದೆ ಜಿಲ್ಲಾ ಮಟ್ಟದ ನಾಯಕನಾಗಿದ್ದಾಗ ಏನೋ ಒಂದು ಗಲಾಟೆಯಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ರು. ಈಗ ಇವರ ಬಾಯಿಯಿಂದ ಲೋಕಸಭೆಯಲ್ಲಿ ಕೂಡ ಪ್ರಸ್ತಾಪನೆ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ನನ್ನ ಕ್ಷೇತ್ರ ಜನತೆಯ ಪರವಾಗಿ ಧನ್ಯವಾದಗಳು ಎಂದು ಖಾದರ್ ವ್ಯಂಗ್ಯ ಮಾಡಿದ್ದಾರೆ. ಕಾಂಗ್ರೆಸ್ ಏನಾದರೂ ಲೆಟರ್ ಬರೆದಿದ್ದೇವಾ? ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಯಡಿಯೂರಪ್ಪರ ಮೇಲೆ ಅವರದೇ ಆದ ಪಕ್ಷದ ಮುಖಂಡರು ಮತ್ತು ಸಚಿವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಅದು ಹಿಸ್ಟ್ರಿ. ಅವರ ಮುಖ್ಯಮಂತ್ರಿ ಅವರ ಸಚಿವರು ಲೆಟರ್ ಬರೀತಾರೆ, ಅದು ಪಕ್ಷ ಲೆಟರ್ ಬರೆದವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ಇದನ್ನೆಲ್ಲ ನೋಡಿ ಜನ ಸುಮ್ಮನೆ ಕೂತ್ಕೊಳ್ಬೇಕು. ಎಲ್ಲವನ್ನು ನೋಡಿ ಜನ ಸುಮ್ಮನೆ ಕೂತ್ಕೊಳ್ತಿದ್ದಾರಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಆಗ ನಾವು ಟೀಕೆ ಮಾಡಲೇಬೇಕು. ಅದು ನಮ್ಮ ಪ್ರತಿಪಕ್ಷ ನಮ್ಮ ಕೆಲಸ. ಮೊನ್ನೆ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನನ್ನ ಅತ್ಯಂತ ಆತ್ಮೀಯರು. ಲೋಕಸಭೆಯಲ್ಲಿ ನನ್ನ ಹೆಸರನ್ನು ಪ್ರಸ್ತಾವ ಮಾಡಿದ್ದಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಂಸನೆ ನಾನು ಸಲ್ಲಿಸ್ತೇನೆ. ನಾನು ಇಲ್ಲಿಯ ತನಕ ಬರೀ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ನಾಯಕನಾಗಿದ್ದೆ, ಈಗ ರಾಷ್ಟ್ರ ಮಟ್ಟದ ನಾಯಕರನ್ನಾಗಿ ಅವರು ಮಾಡಿದ್ದಾರೆ ಅಂತ ಹೇಳಿದರೆ, ನಾನು ಮೊನ್ನೆ ಜಿಲ್ಲಾ ಮಟ್ಟದ ನಾಯಕನಾಗಿದ್ದಾಗ ಅವತ್ತಿನ ಏನೋ ಒಂದು ಗಲಾಟೆಯಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾವನೆ ಮಾಡಿದರು. ಈಗ ದೇವರು ಇವರ ಬಾಯಿಯಿಂದ ಲೋಕಸಭೆಯಲ್ಲಿ ಪ್ರಸ್ತಾವನೆ ಮಾಡಿಸಿದ್ದಾರೆ. ಸೊ ರಾಷ್ಟ್ರ ಮಟ್ಟದ ನಾಯಕನಾಗಿ ನನ್ನ ಬಿಂಬಿಸಿದ್ದಕ್ಕೆ ನನ್ನ ಅನಂತವಾದ ಧನ್ಯವಾದಗಳು ನನ್ನ ಕ್ಷೇತ್ರ ಎಲ್ಲ ಜನರ ಪರವಾಗಿ. ಯಾಕಂತ ಹೇಳಿದರೆ ಡೆಲ್ಲಿ ಅವರು ಏನು ಆಲೋಚನೆ ಮಾಡೋದು ನನಗೇನು, ನನ್ನ ಕ್ಷೇತ್ರದವ್ರು ನಾವು ಏನಂತ ಭಾಳ ಚೆನ್ನಾಗಿ ಗೊತ್ತಿದೆ. ಸೊ ನನ್ನ ಕ್ಷೇತ್ರದ ಮತದಾರ ಅಭಿಪ್ರಾಯ ಮಾತ್ರ ನನಗೆ ಮುಖ್ಯ. ನನ್ನ ಕ್ಷೇತ್ರದ ಪಕ್ಕದ ಯಾವ ಜನರ ಯಾವ ಅಭಿಪ್ರಾಯ ಇದ್ದರೂ ಕೂಡ ಅದು ನನಗೆ ಯಾವುದೇ ಒಂದು ವಿಚಾರ ನನಗೆ ಅದರ ಬಗ್ಗೆ ತಲೆ ಕೆಡಿಸಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ನನ್ನ ಹೆಸರನ್ನು ಆಗಾಗ ತೆಕ್ಕೊಂಡಿರಲಿ ಅಂತ ಹೇಳಲಿಕ್ಕೆ ನಾನು ಮನವಿ ಮಾಡ್ತೇನೆ. ರಾಜ್ಯಕ್ಕೆ ಒಳ್ಳೆಯ ವಿಷಯ ಕೆಟ್ಟ ವಿಷಯ ಜನ ತೀರ್ಮಾನ ಮಾಡ್ದಲ್ಲ ಆಯ್ತದಲ್ಲಿ.